ಉಡುಪಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಶ್ರೀಕೃಷ್ಣ ಲೀಲೋತ್ಸವ ಅಂದರೆ ವಿಟ್ಲ ಪಿಂಡಿಗೆ ಕೃಷ್ಣನಗರಿ ಸಜ್ಜಾಗಿದೆ. ಕಳೆದ 2 ವರ್ಷಗಳಿಂದ ಕೊರೋನಾ ಕಾರಣದಿಂದ ಸಾರ್ವಜನಿಕರ ಹೆಚ್ಚಿನ ಭಾಗವಹಿಸುವಿಕೆ ಇಲ್ಲದೆ ಸರಳವಾಗಿ ನಡೆದಂತಹ ಈ ಹಬ್ಬ ಈ ಬಾರಿ ಅದ್ದೂರಿಯಾಗಿ ನಡೀತಾ ಇದ್ದು ಕೃಷ್ಣ ಮಠ ಹೂವಿನ ಅಲಂಕಾರದಿಂದ ಕಂಗೊಳಿಸ್ತಾ ಇದೆ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ನಡೆದು ರಾತ್ರಿ ಶ್ರೀಗಳು ಶ್ರೀಕೃಷ್ಣನಿಗೆ ಅರ್ಘ್ಯ ಪ್ರದಾನ ಮಾಡಿದರೆ ಮತ್ತೆ ನಾಳೆ ಹಗಲು ಶ್ರೀಕೃಷ್ಣ ಲೀಲೋತ್ಸವಕ್ಕೆ ಬರದ ಸಿದ್ಧತೆಗಳು ನಡೀತಾ ಇವೆ. ವಿಟ್ಲಪಿಂಡಿಯಂದು ರಥಬೀದಿಯಲ್ಲಿ ಗೊಲ್ಲರು ಒಡೆಯುವ ಮೊಸರು ಕುಡಿಕೆಗಳನ್ನು ನೇತು ಹಾಕಲು ಗುರ್ಜಿಗಳನ್ನು ನೆಡಲಾಗಿದೆ. ಮಠ, ಗರ್ಭಗುಡಿ ಹಾಗೂ ರಥಬೀದಿಯಲ್ಲಿ ವಿವಿಧ ಬಗೆಯ ಅಲಂಕಾರಗಳನ್ನು ಮಾಡಲಾಗಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮಠದಲ್ಲಿ ವಿವಿಧ ಸ್ಪರ್ಧೆಗಳು ಕಳೆದ ಕೆಲವು ದಿನಗಳಿಂದ ನಡೀತಾ ಇವೆ. 2 ದಿನಗಳ ಕಾಲ ನಗರದ ಬೀದಿಗಳಲ್ಲಿ ಜನರನ್ನು ಸಂಮೋಹನಗೊಳಿಸಲು ಹುಲಿ ವೇಷದ ಬಣ್ಣಗಳು ಸಿದ್ಧವಾಗ್ತಾ ಇವೆ. ಈಗಾಗಲೇ ಕೃಷ್ಣ ಮಠಕ್ಕೆ ಸಾವಿರಾರು ಮಂದಿ ಭಕ್ತಾದಿಗಳು ಆಗಮಿಸತೊಡಗಿದ್ದಾರೆ. ಇತ್ತ ಹಬ್ಬದ ತಯಾರಿಕೆಗೆ ಬೇಕಾದ ವಸ್ತುಗಳನ್ನು ಭಕ್ತರು ಸಂಗ್ರಹಿಸ್ತಾ ಇದ್ದಾರೆ.